ನಮ್ಮ ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಕೂತಿದೆ. ಅದಕ್ಕೆ ಇವಳು ಜೋರು ಮಾಡೋದಂತೆ ಬೆತ್ತ ಇಟ್ಕೊಂಡು. ಹಾ ಬಾ. ಎರಡೆರಡು ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಕೂತಿದೆ ನೋಡಿ, ಒಂದೇ ಬಕೆಟ್ ಅಲ್ಲಿ. ಗೈಸ್ ಎಂತ ಗೊತ್ತುಂಟಾ, ಒಂದು ಗುಡ್ ನ್ಯೂಸ್ ಇದೆ. ತುಂಬಾ 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 ಹ್ಯಾಪಿ ನ್ಯೂಸ್ ಇದು. ಹಲಸಿನ ಹಣ್ಣು ಆಗಿದೆ ಗೈಸ್, ಹಲಸಿನ ಹಣ್ಣು ತುಂಬಾ ಆಗಿದೆ ನೋಡಿ. ಇಷ್ಟೇ ಸಣ್ಣ ಮರ, ಇಷ್ಟೇ ಹಲಸಾಗಿದೆ ನೋಡಿ. ಇದು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಗೈಸ್, ಬಟಾಟೆ ಆಗಿ ಆಗ್ತದೆ. ಪೊಟ್ಯಾಟೊ ಉಂಟಲ್ಲ ಅದೇ ತರ ಪದಾರ್ಥಕ್ಕೆ ಆಗುತ್ತೆ. ಎಷ್ಟು ಚಂದ ಉಂಟು ನೋಡಿ. ಇದೆಲ್ಲ ಅಮ್ಮ ಈಗ ಅಲ್ಲಿ ಒಕ್ಕಿದ್ದು ಎಲ್ಲ ಸಿಕ್ತು. ಎಂತ ಒಕ್ಕಿದಕ್ಕೆ ಅಂತ ಹೇಳುದಪ್ಪ, ಅಗೆದದ್ದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ಈಗ ಕೋಣಿ ಚೀಲ ಇಟ್ಕೊಂಡು ಸೊಸೈಟಿಗೆ ಹೋಗ್ತಿದ್ದೇನೆ. ಸೊ ಮನೆಗೆಲ್ಲ ರೇಷನ್ ಆಗಬೇಕಂತೆ. ಸೊ ಹಾಗಾಗಿ ಅಮ್ಮ ಹೋಗ್ತಾ ಇಲ್ಲ, ಅಮ್ಮನ ಬದಲು ನಾನು ಹೋಗ್ತಾ ಇದ್ದೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ಏನಾಗುತ್ತೆ, ಸೊ ಫುಲ್ ವ್ಲಾಗ್ ಇವತ್ತಿನ ಬರುತ್ತೆ. ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ. ವಸಂತ್ಯಕ್ಕ ಇಸ್ ಹಿಯರ್. ಬಾಯ್, ಟಾಟಾ. ಮುನ್ನಿ ಬಾಯ್. ಅಮ್ಮ ಕರೆದ ತಕ್ಷಣ ಓಡುದು ನೋಡಿ, ಅದು ನೋಡಿ ನೋಡಿ ನೋಡಿ. ಅಮ್ಮ ಕರೆದದು ಓಡಿದ್ದೆ ಅಮ್ಮನ ಹತ್ರ. ಸರಿ ಬಾಯ್. ನಾನು ಒಬ್ಬಳೆ ಹೋಗುದಲ್ಲ ಆಯ್ತಾ, ಯಾವಾಗಲೂ ಅಮ್ಮ ಮತ್ತು ಸಚಿನ್ ಅಮ್ಮ ಹೋಗುದು. ಇವತ್ತು ಸಚಿನ್ ಅಮ್ಮನೊಟ್ಟಿಗೆ ನಾನು ಹೋಗುದು. ಅಲ್ಲಿ ಹೋಗ್ತಾ ಇದ್ದೇನೆ, ಸಚಿನ್ ಮನೆಗೆ ಹೋಗಿ ಮತ್ತೆ ಸೊಸೈಟಿಗೆ. ಬಾಯ್, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ. ನನ್ನ ಮಗಳು ನೋಡ್ತಿದ್ದಾಳೆ ನೋಡಿ, ಅಮ್ಮ ಎಲ್ಲಿ ಹೋದ್ದು ಅಂತ. ಮೀನ್ ತಂದೆ, ಅದಕ್ಕೆ ಮುನ್ನಿ ಅರೆದುದು ನೋಡಿ ನೋಡಿ ನೋಡಿ. ಧೈರ್ಯ ಇಲ್ಲ ಅದಕ್ಕೆ. ಬಂಗುಡೆ ಮೀನು, ಬಂಗುಡೆ ಮೀನು. ಏಯ್ ಹಾಯ್ ಹಾಯ್ ಮಗ. ಓ ಲಚ್ಚನ ನೋಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನಮ್ಮ ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಕೂತಿದೆ. ಅದಕ್ಕೆ ಇವಳು ಜೋರು ಮಾಡೋದಂತೆ ಬೆತ್ತ ಇಟ್ಕೊಂಡು. ಹಾ ಬಾ. ನೋಡಿ ನೋಡಿ, ಅಲ್ಲಿ ಕೋಳಿ ಉಂಟಲ್ಲ, ಬಕೆಟ್ ಅಲ್ಲಿ ಉಂಟು ಕೋಳಿ. ಆಕ್ಚುಲಿ ನಿಮ್ಗೊಂದು ವಿಷಯ ಗೊತ್ತುಂಟಾ, ಇಲ್ಲಿ ತೋರಿಸ್ತೇನೆ. ಎರಡೆರಡು ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಕೂತಿದೆ ನೋಡಿ, ಒಂದೇ ಬಕೆಟ್ ಅಲ್ಲಿ. ಹೇಳು ಜೋರು ಮಾಡುದಂತೆ, ಎದ್ದೇಳು ಅಂತ, ಬಕೆಟಿಂದ ಎದ್ದೇಳು ಅಂತ. ಲಚ್ಚು, ಲಚ್ಚು ಲಚ್ಚು ಬಾ 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 ಬಾ. ಇನ್ನಲ್ಲಿ ನೀರಲ್ಲಿ ಆಟ ಆಡ್ಲಿಕ್ಕೆ, ಅಲ್ಲಿ ನೀರಿದೆಲ್ಲ ಬಕೆಟ್ ಎಲ್ಲ ಕಾಣಿಸ್ತದಲ್ಲ, ಅಲ್ಲಿ ನೀರಲ್ಲಿ ಆಟ ಆಡ್ಲಿಕ್ಕೆ ಹೋಗುದು. ಪೋಕ್ರಿ ಲಚ್ಚು. ಗೈಸ್ ಎಂತ ಗೊತ್ತುಂಟಾ, ಒಂದು ಗುಡ್ ನ್ಯೂಸ್ ಇದೆ. ತುಂಬ 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 ಹ್ಯಾಪಿ ನ್ಯೂಸ್ ಇದು. ಎಷ್ಟು ಹ್ಯಾಪಿ ನ್ಯೂಸ್ ಅಂತ ಹೇಳಿದರೆ, ನನ್ನ ಪಾಲಿಗಂತೂ ಸಿಕ್ಕಾಪಟ್ಟೆ ಹ್ಯಾಪಿ ನ್ಯೂಸ್. ಏನು ಅಂತ ಹೇಳ್ತೇನೆ. ಹೇಳಬೇಕಾ ಸ್ವಲ್ಪ ಮನೆ ಸುತ್ಕೊಂಡು ಬರುವ, ಏನೆಲ್ಲ ಕೆಲಸ ಆಗ್ತಾ ಉಂಟು ನೋಡುವ, ಮತ್ತೆ ಹೇಳ್ತೇನೆ. ಬಾಯ್. ನೋಡಿ ನನ್ನ ತಮ್ಮ ಎಷ್ಟು ಕೆಲಸ ಮಾಡ್ತಿದ್ದಾನೆ ನೋಡಿ ನೋಡಿ. ಕ್ಲೀನಿಂಗ್. ನಮ್ಮ ಮನೆಯ ಹಿಂದಿನ ಪ್ಲೇಸ್ ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು. ಹಲೋ ಸ್ವಲ್ಪ ಮುಖ ನೋಡ, ಫುಲ್ ಸ್ವೆಟ್ ಆಗಿ ಹೋಗಿದ್ದಾನೆ, ಬೆವರಿ ಹೋಗಿದ್ದಾನೆ. ಚಂದ ಆಗ್ಬೇಕಾಯ್ತಾ ಕ್ಲೀನಿಂಗ್ ಎಲ್ಲ. ಹಲೋ ತಮ್ಮ, ಚಂದ ಆಗ್ಬೇಕು. ಇದೆಲ್ಲ ಎಂತ ಹುಲ್ಲು ತೆಗೆದಂತ ಹೇಳಿದ್ರೆ ಹಾಗೆಯಾ? ನನ್ನ ಹತ್ರ ನೋಡಿ ಕಲಿಬೇಕಿದೆಲ್ಲ. ಮತ್ತೆ ಅವರೆಲ್ಲಿ?
ನನ್ನ ಅಮ್ಮ ಮಾತಾಜಿ ಓಲೇನ್ ಬೇ ಅಮ್ಮ. ಓ ಅವರಲ್ಲಿ ಹತ್ತಿದ್ದಾರೆ. ಇದೆಲ್ಲ ಕ್ಲೀನ್ ಆಗ್ಲಿಕ್ಕೆ ಉಂಟು ಗೈಸ್. ಈಗ ಫುಲ್ ಕ್ಲೀನಿಂಗು. ಇಲ್ಲಿಂದ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಲ್ಲಿ ತನಕ ಆಯ್ತು. ಗುಡ್ ಗರ್ಲ್, ಗುಡ್ ಬಾಯ್. ಗುಡ್ ಗರ್ಲ್ ಅಲ್ಲ, ಗುಡ್ ಬಾಯ್. ಜನ ಬೇಕಾನ? ಓ ಜನ ಬೇಕು. ಯಾರನ್ನು ಕರ್ಕೊಂಡು ಬರ್ಬೇಕು? ಅಪ್ಪ ಇರ್ತಿದ್ರೆ ಕರ್ಕೊಂಡು ಬರ್ತಿದ್ದಲ್ಲ. ಫುಲ್ ಕ್ಲೀನಿಂಗು. ಹಲಸಿನ ಹಣ್ಣು ಆಗಿದೆ ಗೈಸ್. ಹಲಸಿನ ಹಣ್ಣು ತುಂಬ ಆಗಿದೆ ನೋಡಿ. ಇಷ್ಟೇ ಸಣ್ಣ ಮರ, ಇಷ್ಟೇ ಹಲಸಾಗಿದೆ ನೋಡಿ. ಲೆಕ್ಕ ಮಾಡೋದಾ? ನೋಡಿ ಗೈಸ್. ಅಮ್ಮನಿಗೆ ಎಂತ ಸಿಕ್ಕಿತ್ತು ನೋಡಿ. ಎಂತದು? ಕಿಲೋಕ್ಕೂ ಸ್ವಲ್ಪ ರೂಪಾಯಿಗೆ ಆಯ್ತು. ಸೇವಿನ ಬಿತ್ತು. ಇದು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಗೈಸ್. ಬಟಾಟೆ ಆಗಿ ಆಗ್ತದೆ. ಪೊಟ್ಯಾಟೊ ಉಂಟಲ್ಲ, ಅದೇ ತರ ಪದಾರ್ಥಕ್ಕೆ ಆಗುತ್ತೆ. ಎಷ್ಟು ಚಂದ ಉಂಟು ನೋಡಿ. ಇದೆಲ್ಲ ಅಮ್ಮ ಈಗ ಅಲ್ಲಿ ಒಕ್ಕಿದ್ದು ಎಲ್ಲ ಸಿಕ್ತು. ಎಂತ ಒಕ್ಕಿದಕ್ಕೆ ಅಂತ ಹೇಳುದಪ್ಪ, ಅಗೆದದ್ದು ತೆಂಗಿನ ಮರದ ಬುಡದಲ್ಲಿ ಅಗೆಯುವಾಗ ಇಷ್ಟೆಲ್ಲ ಸಿಕ್ತು ನೋಡಿ. ಇನ್ನು ಕ್ಲೀನ್ ಮಾಡ್ತಿದ್ದಾರೆಲ್ಲ ಅಮ್ಮ. ಜಮ್ಮು ನೇರಳೆ ಕೂಡ ಆಗ್ತಾ ಬಂದಿದೆ ನೋಡಿ. ಫುಲ್ ಅದು ಸಾಧಾರಣ ಬೀಳ್ತದೆ. ಸಾಧಾರಣ ಬಿದ್ದಿದೆ ನೋಡಿ. ಫುಲ್ ಅಷ್ಟಾಗಿದೆ, ಅಷ್ಟೇ ಬಿದ್ದಿದೆ. ಸ್ವಲ್ಪ ಕೆಲಸ ಮಾಡಿ ಬಂದ. ಇನ್ನಮ್ಮ ಮಾಡ್ಬೇಕಂತೆ. ಎಂತದ ನೋಡಿ, ಅಷ್ಟೇ. ಇಲ್ಲಿಂದ ಅಲ್ಲಿ ತನಕ ಮಾಡಿದ ಅಷ್ಟೇ. ಬಚ್ಚಿತಂತೆ. ಹೋಗ ಕ್ಲೀನ್ ಮಾಡ. ಓ ನಾಯಿ ಕ್ಲೀನ್ ಮಾಡ ಹೋಗು. ಹೋಗು. ಆಯ್ತು, ಅವನ ಕೆಲಸ ಆಯ್ತು. ಗೈಸ್ ಇವತ್ತು ಫುಲ್ ಕ್ಲೀನಿಂಗ್ ಕೆಲಸ ನನ್ನ ತಮ್ಮನಿಂದ. ನಾನಿವತ್ತು ಸಂಜೆ ತನಕ ವಿಡಿಯೋ ಮಾಡ್ತೇನೆ ಆಯ್ತಾ. ಇವನು ಕ್ಲೀನಿಂಗ್ ಮಾಡಿದ್ರೆ ಭಾರಿ ಅಪರೂಪದಲ್ಲಿ ಕ್ಲೀನಿಂಗ್ ಮಾಡ್ಲಿಕ್ಕೆ ಬರ್ತಾನೆ. ಅಡಿಕೆ ಮರದಿಂದ ಅಡಿಕೆ ಕೊಯ್ದಾಯ್ತು. ಹೂವಲ್ಲಿ ಹಾಕಿದ್ದಾನೆ ನೋಡಿ, ಎಷ್ಟು ಅಡಿಕೆ ಅಲ್ಲ. ಆಯ್ತು, ಅವನ ಕೆಲಸ ಆಯ್ತು. ಇನ್ನು ಹೋಗಿ ಮಲಗಿದ್ರೆ ಮತ್ತೆ ಎದ್ದು ಹೇಳುದು ಸಂಜೆ. ಎಂತ ಮಲಗುದಿಲ್ವ ಈಗ ನೀನು? ಹೋಗಿ ನಾನೇ ವಿಡಿಯೋ ಮಾಡ್ತೇನೆ, ಸಂಜೆ ತನಕ ವಿಡಿಯೋ ಮಾಡ್ತೇನೆ ಇವತ್ತು. ಮಲಗುದಿಲ್ಲ ನೀನು? ಕನ್ಫರ್ಮಾ? ನೋಡ್ಬೇಕು, ಅದೊಂದು ನೋಡ್ಬೇಕು ನಂಗೆ ಇವತ್ತು. ನೀನು ಮಲಗುದಿಲ್ವಾ ಅಂತ ನೋಡಿ. ಮಲಗಲಿಕ್ಕೆ ಹೋದ. ಇನ್ನು ಮಲಗಿದ್ರೆ ಎದ್ದೇಳುದವನು. ಇನ್ನು ಮಲಗಿದ್ರೆ ಅವನು ಎದ್ದೇಳುದು ಸಂಜೆ. ಆಯ್ತು, ಇವನ ಕೆಲಸ ಆಯ್ತು. ತುರ ಕೆಲಸ ಅಂತ ಬೊಲ್ದಪ್ಪ. ಈ ಕೆಲಸ ಮಾಡಿದ್ರೆ ಬಿಳಿ ಆಗ್ತೀನಿ ನೀನು. ನೋಡು ಈಗ ಎಷ್ಟು ಚಂದ ಬಿಳಿ ಆದಿ, ಸ್ವೆಟ್ ಆಗಿ. ಹೋಗ ಕೆಲಸ ಮಾಡ. ಓಯ್, ಮತ್ತೆ ಹುಡುಗಿ ಸಿಗುದಿಲ್ಲ ಕೆಲಸ ಮಾಡಿದ್ರೆ. ಓಯ್ ನಿನ್ನ ಹತ್ರ ಹೇಳುದು. ಕಾಪಿರೈಟ್ ಸಾಂಗ್ ಎಲ್ಲ ಇಡಬೇಡ. ನೋಡಿ ಲಚ್ಚ ಮಲಗಿದಾಳೆ. ಏಯ್, ಕಾಪಿರೈಟ್ ಸಾಂಗ್ ಎಲ್ಲ ಇಡ್ಲಿಕ್ಕಿಲ್ಲ. ಮಲಗುದಿಲ್ಲ ಅಂತ ಹೇಳಿದಲ್ಲ ನೀನು. ಇವನ ಹತ್ರ ಮಾತಾಡೋದಕ್ಕಿಂತ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೇದು. ಎಂತ ಹ್ಯಾಪಿ ನ್ಯೂಸ್ ಅಂತ ಹೇಳಲೇಬೇಕಾ? ಕೆಲವರು ಬೈತಾ ಇರ್ಬೋದು, ಒಮ್ಮೆ ಹೇಳಿ ಮಾರ್ರೆ ಅಂತ. ಎಷ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೀಗೆ ಆದರೆ ಎಷ್ಟು ಒಳ್ಳೇದಿತ್ತು. ಅಂತೂ ಫೈನಲಿ ಮತ್ತೊಂದು ಡ್ರೀಮ್ ಕಂಪ್ಲೀಟ್ ಆಗಿದೆ. ಏನಪ್ಪ ಅಂತ ಹೇಳಿದರೆ, ಏನು ವಿಷಯ ಅಂತ ಹೇಳಿದರೆ ಹೇಳಲೇಬೇಕಾ? ಖುಷಿ ಆಗ್ತುಂಟು ನನಗೆ. ಖುಷಿ ತಡಿಲಿಕ್ಕಾಗ್ತಿಲ್ಲ. ನಿನ್ನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹಾರಿದ್ದೇನೆ. ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಆಯಿತು ನನಗೆ. ಸೊ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ವಿಷಯ ಹೇಳಿದ ನಂತರ ಕಣ್ಣು ಮುಟ್ಟಿಸಬೇಡಿ ಆಯಿತಾ?
ಅದೆಲ್ಲ ನಾನು ನಂಬುದಿಲ್ಲ, ಸುಮ್ಮನೆ ಹೇಳಿದಷ್ಟೇ. ಕೆಲವು ನನ್ನ ಹತ್ರ ತುಂಬ ಜನ ಹೇಳ್ತಾರೆ, ನೀವೆಲ್ಲ ಯೂಟ್ಯೂಬಲ್ಲಿ ಶೇರ್ ಮಾಡಿಕೊಂಡ್ರೆ ಅದು ಕಣ್ಣು ಮುಟ್ತದೆ ಮತ್ತು ಅದು ಆಗೋದಿಲ್ಲ ಹಾಗೆ ಹೀಗೆ ಅಂತ. ಅದೆಲ್ಲ ನಾನು ನಂಬುದಿಲ್ಲ. ಆಗೋದಿದ್ರೆ ಆಗ್ತದೆ ಅಷ್ಟೇ, ನಾನು ಅಂದ್ಕೊಳ್ಳೋದಷ್ಟೇ. ಆಗೋದಿದ್ರೆ ಆಗ್ತದೆ, ಆಗದೇ ಇದ್ದರೆ ಆಗೋದಿಲ್ಲ ಅಷ್ಟೇ. ಸೊ ಫೈನಲ್ ಎಂತ ಗೊತ್ತುಂಟಾ, ಒಂದು ಕ್ಲೂ ಕೊಡ್ಬೋದು, ಇದು ಯೂಟ್ಯೂಬಿಗೆ ಸಂಬಂಧಪಟ್ಟದ್ದು. ಅಷ್ಟು ಹೇಳುವಾಗಲೂ ನಿಮಗೆ ಗೊತ್ತಾಗಿರ್ಬೋದು ಏನಪ್ಪ ಅಂತ ಹೇಳಿದರೆ. ಸೊ ನಾನು ತುಳು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ವಿಜೆ ಕವಿತಾಸ್ ತುಳು ಪಾತೆರ ಕತೆ ಅಂತ. ಸೊ ನಾನು ಕನ್ನಡ ಚಾನಲ್ ಮೊನಟೈಸೇಷನ್ ಆಗಬೇಕಂತ ಹೇಳಿದರೆ ಆಲ್ಮೋಸ್ಟು 1 ವರ್ಷ ಕಾದಿದ್ದೇನೆ. 1 ವರ್ಷ ಹತ್ರ 1 ವರ್ಷ ಕಾದಿದ್ದೇನೆ. ಬಟ್ ಎಲ್ಲ ಕಾಲರೆಲ್ಲ ಸರಿಯಾಗಲಿಲ್ಲ ನಿಲ್ಲಿ. ಆದರೆ ನನಗೆ ವಿಜೆ ಕವಿತಾಸ್ ವರ್ಲ್ಡ್ ತುಳು ಪಾತ್ರಕತೆ ಸ್ಟಾರ್ಟ್ ಮಾಡಿ ಒಂದೂವರೆ ತಿಂಗಳಾಯಿತು. 1 ತಿಂಗಳಾಯಿತು, ಆಲ್ಮೋಸ್ಟ್ 1 ತಿಂಗಳಾಯಿತು, 1.5 ತಿಂಗಳಾಗಿರ್ಬೋದು. ಮೊನಟೈಸೇಷನ್ ಆಗಿದೆ. 3000 ವಾಚ್ ಅವರ್ ಆಗಿ ಆಫ್ ಮೊನಟೈಸೇಷನ್ ಯಾವತ್ತೂ ಆಗಿದೆ. ಸೊ ಯಾವತ್ತು ಅಂತ ಹೇಳಿದರೆ ಒಂದು 4-5 ದಿವಸ ಆಯಿತು. ಸೊ ನಿನ್ನೆ ಒಂದು ಕಂಪ್ಲೀಟ್ ಮೊನಟೈಸೇಷನ್ ಆಗಿದೆ. ಈಗ ನಾನು ವಿಜೆ ಕವಿತಾಸ್ ವಿಜೆ ಕವಿತಾಸ್ ತುಳು ಪಾತೆರ ಕತೆ ಚಾನಲ್ ಕೂಡ ಯೂಟ್ಯೂಬ್ ಪಾರ್ಟ್ನರ್ಗೆ ಸೇರಿಸ್ಕೊಂಡಿದ್ದಾರೆ. ಯು ಆರ್ ನೌ ಯೂಟ್ಯೂಬ್ ಪಾರ್ಟ್ನರ್ ಅಂತ ನೋಟಿಫಿಕೇಶನ್ ಕೂಡ ಬಂದಿದೆ. ಖುಷಿ ಆಗ್ತುಂಟು. ಎಲ್ಲೋ ಒಂದು ಕಡೆ ಆ ಒಂದು ನನ್ನ ಈ ಒಂದು ಚಾನಲ್ ಇದೆ ಅಲ್ವಾ, ವಿಜೆ ಕವಿತಾಸ್ ವರ್ಲ್ಡ್ ಉಂಟಲ್ವಾ, ಇದು ಮೊನಟೈಸೇಷನ್ ಆಗಬೇಕಾದ್ರೆ 1 ವರ್ಷ ತಗೊಂಡಿದ್ದೇನೆ. ಇದು 1 ತಿಂಗಳು ಅಂತ ಹೇಳಿದರೆ ನನಗೆ ಮತ್ತಷ್ಟು ಖುಷಿ. ಇದೆಲ್ಲ ಆಗಿದ್ದು ನಿಮ್ಮ ಸಪೋರ್ಟಿಂದಾಗಿ. ಸೊ ಖುಷಿ ಆಗ್ತುಂಟು. ಈ ಚಾನಲಲ್ಲಿ ಹೇಗೆ ವಿಡಿಯೋ ಡೈಲಿ ಬರ್ತಾ ಉಂಟಾ, ಅದೇ ರೀತಿ ಆ ಚಾನಲಲ್ಲಿ ಕೂಡ ಡೈಲಿ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಭರವಸೆ ಕೊಡೋದಿಲ್ಲ, ಟ್ರೈ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ 2 ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡಬೇಕಾಗತ್ತೆ. ಪ್ಲಸ್ ಇನ್ನೊಂದು ಹ್ಯಾಪಿ ನ್ಯೂಸ್ ಇದೆ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೇನೆ ಏನು ಅಂತ ಹೇಳಿ. ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದೇನೆ. ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ನನಗೆ. ಸೊ ಆದಷ್ಟು ಬೇಗ ಹೇಳ್ತೇನೆ ಏನು ಪ್ಲ್ಯಾನ್ ಎತ್ತ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಜೆ ಕವಿತಾಸ್ ತುಳು ಪಾತೆರ ಕತೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೂ ಕೂಡ ಬೆಟರ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಬೆಟರ್ ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಎಲ್ಲವೂ ಆಗುತ್ತೆ. ವ್ಯೂಸ್ ಎಲ್ಲ ಡೌನ್ ಆಗ್ತುಂಟು, ಆದರೂ ನಾನು ವರಿ ಮಾಡೋದಿಲ್ಲ. ವ್ಯೂಸ್ ಎಷ್ಟೇ ಡೌನ್ ಆಗಲಿ, ಸಬ್ಸ್ಕ್ರೈಬ್ ಎಷ್ಟೇ ಡೌನ್ ಆಗಲಿ, ನಾನಂತೂ ನನ್ನ ಪ್ರಯತ್ನ ಮಾಡ್ತಾನೆ ಇರ್ತೇನೆ. ಅದು ಸಪೋರ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟು. ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ. ಕೆಲವರಿಗೆ ದಿನ ವಿಡಿಯೋ ನೋಡಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಕಂಟೆಂಟ್ ಮೇಲೆ ಇರುತ್ತೆ. ಕಂಟೆಂಟ್ ಇಷ್ಟ ಆದರೆ ಮಾತ್ರ ವಿಡಿಯೋ ನೋಡ್ತೀರಾ, ಅದಕ್ಕೆ ಏನು ಹೇಳೋಕ್ಕಾಗಲ್ಲ. ಆದರೂ ನೀವು ನೋಡದೇರಿ ನೋಡಿ, ನಾನಂತೂ ಡೈಲಿ ವಿಡಿಯೋ ಹಾಕ್ತೇನೆ. ಒಂದು ದಿನ ಕೂಡ ಮಿಸ್ ಮಾಡೋದಿಲ್ಲ. ಮೊನ್ನೆ ಮಾತ್ರ ನಮ್ಮ ಮಗಳ ಬರ್ಡೇ ಇದ್ದದ್ರಿಂದ 1 ದಿನವೇನೋ ಮಿಸ್ ಮಾಡಿದೆ ಅಲ್ವಾ. ಸೊ ಆದರೂ ತುಂಬ ಜನ ನನ್ನ ಹತ್ರ ಕೇಳ್ತೀರಾ, ಯಾಕೆ ವಿಡಿಯೋ ಮಿಸ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ. ತುಂಬ ಖುಷಿ ಆಗುತ್ತೆ ನೀವು ಇಷ್ಟೊಂದು ಪ್ರೀತಿ ಕೊಡುವಾಗ. ಸೊ ಇನ್ನಷ್ಟು ಬೆಟರ್ ವೀಡಿಯೋಸ್ ಎಲ್ಲ ಹಾಕ್ತೇನೆ. ಎಸ್, ಇದು ಇವತ್ತಿನ ಹ್ಯಾಪಿ ನ್ಯೂಸ್. ನನ್ನ ವಿಜೆ ಕವಿತಾಸ್ ತುಳು ಪಾತೆರ ಕತೆ ಚಾನಲ್ಗೆ ಕೂಡ, ಅಂದರೆ ನನ್ನ ಚಾನಲ್ ಅಂದರೆ ತುಳು ಚಾನಲ್ ಉಂಟು, ಇದು ಕನ್ನಡ ಚಾನಲ್. ತುಳು ಚಾನಲ್ ಕೂಡ ಮೊನಿಟೈಸೇಷನ್ ಆನ್ ಆಗಿದೆ. ಇನ್ನೂ ಅದರಲ್ಲಿ ಕೂಡ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಗೊತ್ತಿಲ್ಲ ಎರಡಕ್ಕೂ ಆ್ಯಡ್ ಆಗಿ ಬರುತ್ತಾ ಅಥವಾ ಸಪ್ರೇಟ್ ಆಗಿ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ನೋಡುವ ಏನು ಆಗುತ್ತೆ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.